ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಕಾಬೂರು 18ನೇ ವಾರ್ಡ್ನ ಆಕಾಶ ಭವನದಲ್ಲಿರುವ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ವಿತರಣೆಯಲ್ಲಿ ಸಿಬ್ಬಂದಿಯು ಅಕ್ರಮ ಎಸಗಿರುವ ಕುರಿತಾಗಿ ಜನರಿಂದ ಆರೋಪ ಬಂದ ಹಿನ್ನೆಲೆಯಲ್ಲಿ ಶಾಸಕ ಭರತ್ ಶೆಟ್ಟಿಯವರು ಇಂದು ದಿಢೀರ್ ಭೇಟಿ ನೀಡಿ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಜನರು ಕೊರೋನಾದ ಸಂಕಷ್ಟದಲ್ಲಿರುವ ಸಂದರ್ಭದಲ್ಲಿ ಇಂತಹ ಅಪರಾಧಗಳನ್ನು ಸಹಿಸಲು ಸಾಧ್ಯವಿಲ್ಲ. ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಸ್ಥಳದಲ್ಲಿಯೇ ಅಧಿಕಾರಿಗಳಿಗೆ ಆದೇಶಿಸಿದರು. ಈ ಸಂದರ್ಭ ಸ್ಥಳೀಯ ಕಾರ್ಪೊರೇಟರ್ ಗಾಯತ್ರಿ ರಾವ್ ಜೊತೆಗಿದ್ರು. ಕೊರೋನಾ ಟೈಮಲ್ಲಿ ನೀವು ಮತ್ತೆ ಜನರಿಗೆ ಮೋಸ ಮಾಡಿದ್ರೆ ಸುಮ್ಮನೆ ಇಲ್ಲ. ಸಣ್ಣ ವಿಷಯ ಆಫೀಸರ್ಸ್ ಯಾಕೆ ಬಂದದ್ದು? ಆಫೀಸರ್ಸ್ ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ಬಂದಿದ್ದಾರೆ. ನೆಕ್ಸ್ಟ್ ಪೊಲೀಸ್ ಅನ್ನ ಕರೆಸಿ ಎಲ್ಲಾದ್ರೂ ಗೋಲ್ಮಾಲ್ ಆದ್ರೆ ನಿಮ್ಮ ಲೈಸೆನ್ಸ್ ಹೋಗೋದು ಹೇಗೋ ಅವ್ರು ನೋಡ್ತಾರೆ. ಮೋಸ ಮಾಡಿದ್ರೆ ಒಳಗೆ ಹಾಕ್ತೇನೆ, ಬಿಡೋ ಪ್ರಶ್ನೆ ಇಲ್ಲ. ಈ ಟೈಮಲ್ಲಿ ನೆನ್ಪಿಡಿ ಮಾತ್ರ ಇಲ್ಲ, ತಮಾಷೆ ಅಲ್ಲ. ನೀವು ಬೇರೆ ಟೈಮಲ್ಲಿ ಆದ್ರೆ ಬೇರೆ, ಕೋವಿಡ್ ಟೈಮಲ್ಲಿ ನೀವು ಪುನಃ ಇದೆಲ್ಲ ಮಾಡಿದ್ರೆ ನೋಡಿ ಅಮ್ಮ, ನಿಮ್ಮ ಹೆಸರಲ್ಲಿ ಲೈಸೆನ್ಸ್ ಇರುದಲ್ಲ, ನೀವು ನಿಮ್ಮ ವರ್ಕರ್ ಮೇಲೆ ಡಿಪೆಂಡ್ ಆಗೋದ ನೀವು ಮಾಡ್ಬೇಕಾ ಕರೆಕ್ಟ್ ಆಗಿ. ನೀವು ಎಲ್ಲದಕ್ಕೂ ಅವರ ಮುಖ ನೋಡಿದಾಗ್ತದೆ. ಅವರಿಗೆ ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ. ಲೈಸೆನ್ಸ್ ಹೋಗೋದು ನಿಮ್ದಲ್ವಾ? ಈಗ ಎಲ್ಲರಿಗೆ ನೀವು 100 ಕೆಜಿ ಕೊಡೋದು 100 ಕೆಜಿ ಕೊಡ್ಬೇಕು. 10 ಕೆಜಿ ಕಮ್ಮಿ ಕೊಟ್ಟು ಏನ್ ಮಾಡುದು? ಹಂಗಂದ್ರೆ 10 ಕೆಜಿ ಎಲ್ಲಿಗೂ ಇರ್ತದೆ, ಎಲ್ಲಿ ಹೋಗ್ತದಮ್ಮ ಅದು? ನಿಮಗೆ ಗೊತ್ತಾಯ್ತಾ? ನಿಮಗೆ ನೀವೆಲ್ಲರಿಗೂ 50 ಕೆಜಿ ಕೊಡುವಾಗ ಅವರು ನೀವು ಕೊಡಂತೀರಿ ಇದು ರೂಪಾಯಿ ಅಂತ ಹೇಳಿ 10 ಕೆಜಿ 5 ಕೆಜಿ ಕಮ್ಮಿ ಕೊಡ್ತಾರೆ. ಅದು ಎಲ್ಲಿ ಹೋಯ್ತು ಅಂತ ಬೇಕು ನನಗೆ. ಆ ಉಳಿದ ಎಲ್ಲಿ ಹೋಯ್ತು ಅಂತ 5 ಕೆಜಿ ಅಕ್ಕಿ ಎಲ್ಲಿ ಹೋಯ್ತು? ಒಂದೇ ನೀರು ಮಾಡ್ತಾ ಇದ್ದೀರಿ ನೋಡಿ. ರೇಷನ್ ಅಲ್ಲಿ ಯಾರಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನಾವು ಒಳಗೆ ಹಾಕೋದಷ್ಟೇ. ಅದನ್ನ ನೆನ್ಪಿಡಿ. ಈ ಟೈಮಲ್ಲಿ ನಾವು ಎಲ್ಲರೂ ಕಷ್ಟಪಡ್ತಿರುವಾಗ ನಿಮ್ದು ಇಲ್ಲಿ ಗೋಲ್ಮಾಲ ಎಲ್ಲದ ತೊಡ್ಕೊಳ್ಳಿಕ್ಕೆ ಆಗುದಿಲ್ಲ. ನೀವು ನೋಡಿ ಅಮ್ಮ, ನಿಮ್ಮ ಲೈಸೆನ್ಸ್ ಇದು. ನಾನು ಅವರ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಸಮಸ್ಯೆ ಆಗೋದು ನಿಮಗೆ, ನಿಮ್ಮ ಲೈಸೆನ್ಸ್ ಅಲ್ವಾ? ನೀವು ಕರೆಕ್ಟ್ ಆದ ಜನವನ್ನ ಹಾಕಿ ಮಾಡೋದಾದ್ರೆ ಮಾಡಿ. ಅವರ